ಶುದ್ಧ ನೀರಿನೊಂದಿಗೆ ಪರಿಶುದ್ಧ ಜೀವನ ಎಂಬ ಧ್ಯೇಯದೊಂದಿಗೆ 100% ಕಲುಷಿತ ನೀರನ್ನು ಶುದ್ಧೀಕರಿಸುವ ಉದ್ಯಮದೊಂದಿಗೆ ಸ್ಥಳೀಯ ಉದ್ಯಮಿಯಾಗಿರುವ ಮಂಜೇಶ್ವರದ ಕುನ್ನಿಲ್ ನಿವಾಸಿ ಮುನೀರ್ ಎಂಬವರು 5 ವರ್ಷಕ್ಕೆ ಮೊದಲು ಆರಂಭಿಸಿರುವ ಆಲ್ನೂರ್ ಏವರಿ ಪ್ಯೂರ್ ವಾಟರ್ ಫಿಲ್ಟ್ರೇಷನ್ ಸಂಸ್ಥೆಯು ಇದೀಗ ಉತ್ತಮವಾದ ಹಾದಿಯತ್ತ ಸಾಗುತ್ತಿದ್ದು ಕಾಸರಗೋಡು ಜಿಲ್ಲೆಯ ಹೊರತಾಗಿ ಇತರ ಜಿಲ್ಲೆಗಳಲ್ಲಿಯೂ ಭಾರಿ ಬೇಡಿಕೆಯನ್ನ ಪಡೆದುಕೊಂಡು ಗ್ರಾಹಕರಿಂದ ಭಾರಿ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಉದ್ಯಮದ ಜೊತೆಯಾಗಿ ನಾಡಿನ ಜನತೆಗೆ ಕಶ್ಮಲಯುಕ್ತ ಸಹಜ ಖನಿಜಯುಕ್ತವಾದ ಶುದ್ಧ ಜಲವನ್ನ ನೀಡಬೇಕೆಂಬ ಉದ್ದೇಶದೊಂದಿಗೆ ಸ್ಥಳೀಯ ಉದ್ಯಮಿ ಮುನೀರ್ ಕುನ್ನಿಲ್ ರವರ ಹರಸಾಹಸದಿಂದ ತಲೆ ಎತ್ತಿದ ಈ ಉದ್ಯಮ ಇದೀಗ ಜಿಲ್ಲೆಯ ಹಾಗೂ ಇತರ ಜಿಲ್ಲೆಗಳ ಬಹುಪಾಲು ಮಂದಿ ನೀರಿನಲ್ಲಿ ಅಡಕವಾಗಿರುವ ಮಣ್ಣು, ಕೆಸರು, ಬಣ್ಣ, ಕಬ್ಬಿಣದ ಅಂಶ, ದಬ್ಬತನ ಸೇರಿದಂತೆ ಹಲವು ರೀತಿಯ ಮಾರಕ ಕಾಯಿಲೆಯಿಂದ ಮುಕ್ತಿಯನ್ನ ಹೊಂದುವುದರೊಂದಿಗೆ ಈ ಉದ್ಯಮ ಇದೀಗ ವ್ಯಾಪಾರ ರಂಗದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿದೆ. ಎವರಿ ಪ್ಯೂರ್ ವಾಟರ್ ಫಿಲ್ಟ್ರೇಷನ್ ಅಳವಡಿಸಿಕೊಂಡ್ರೆ ಕೂದಲು ಉದುರುವಿಕೆ, ಚರ್ಮ ಹಾಗೂ ಇತರ ಕಾಯಿಲೆಗಳಿಂದ ಮುಕ್ತವಾಗುವುದರ ಜೊತೆಯಾಗಿ ನೀರನ್ನ ಬಳಸುವ ಎಲ್ಲಾ ವಿದ್ಯುತ್ ಸಲಕರಣೆಗಳು ಮತ್ತು ಉಪಕರಣಗಳ ಘನೀಕರಣವನ್ನು ತಡೆಯುತ್ತದೆ. ಮಾತ್ರವಲ್ಲದೆ ಉಡುಪು, ಟೈಲ್ಸ್, ಮಾರ್ಬಲ್, ಗ್ರಾನೈಟ್, ಬೇಸಿನ್ ಹಾಗೂ ಪಾತ್ರೆಗಳನ್ನು ಸಂರಕ್ಷಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಜೊತೆಯಾಗಿ ತಾರಸಿಯ ಮೇಲೆ ಬೀಳುವ ಮಳೆ ನೀರು ವೃಥಾ ಹರಿದು ಚರಂಡಿ ಸೇರುವುದನ್ನು ತಪ್ಪಿಸಿ ಅದನ್ನು ನೇರವಾಗಿ ಬಾವಿಗೆ ಸೇರಿಸುವ ಮಳೆ ನೀರನ್ನು ಕೊಯ್ಲು ಮಾಡುವ ಎಸ್ಟಿಪಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಕೂಡ ಅಳವಡಿಸಲಾಗುತ್ತಿದೆ. ಅದೇ ರೀತಿ ಇಟಿಪಿ ಪ್ಲಾಂಟ್ ಅನ್ನು ಕೂಡ ಅಳವಡಿಸಲಾಗುತ್ತಿದೆ. ವಿದ್ಯುತ್ ಬಿಲ್ನಿಂದ ಕಂಗೆಟ್ಟಿರುವ ಜನತೆಗೆ ಮೋಕ್ಷವನ್ನ ಪಡೆಯಲು ಕೈಗೆಟುಕುವ ದರದಲ್ಲಿ 25 ವರ್ಷದ ವ್ಯಾರಂಟಿಯೊಂದಿಗೆ ಸೋಲಾರ್ ಪ್ಯಾನೆಲ್ ಕೂಡ ಈ ಸಂಸ್ಥೆಯಿಂದ ಅಳವಡಿಸಲಾಗುತ್ತಿದೆ. ಸ್ಥಳಾಂತರಗೊಂಡ ನೂತನ ಸಂಸ್ಥೆಯ ಉದ್ಘಾಟನೆಯನ್ನ ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರೋಗಮುಕ್ತವಾದ ನೀರನ್ನು ನಾಡಿನ ಜನತೆಗೆ ವಿತರಿಸಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಉದ್ಯಮಿ ಮುನೀರ್ ಆರಂಭಿಸಿರುವ ಈ ಉದ್ಯಮ ಶ್ಲಾಘನಾರ್ಹ ಎಂದು ಹೇಳಿದರು. ನನ್ನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಹೊಸಂಗಡಿಯಲ್ಲಿ ಕಳೆದ 5 ವರ್ಷಗಳಿಂದ ಆಲ್ನೂರ್ ಎವರ್ ಪ್ಯೂರ್ ವಾಟರ್ ಫಿಲ್ಟ್ರೇಷನ್ ಜನಪ್ರಿಯ ಸಂಸ್ಥೆಯಾಗಿ ಬೆಳೀತಾ ಇದೆ. ಉದ್ಯಮಿ ಮುನೀರ್ ಅವರ ನೇತೃತ್ವದಲ್ಲಿ ಎಲ್ಲ ಪೌರರಿಗೂ ಶುದ್ಧ ಕುಡಿ ನೀರನ್ನು ನೀಡುವ ಸದುದ್ದೇಶದಿಂದ ಆರಂಭಗೊಂಡಂಥ ಒಂದು ಸಂಸ್ಥೆಯಾಗಿದೆ. ಆಲ್ನೂರ್ ಹೊಸ ಮಾಳಿಗೆಯಲ್ಲಿ ನವೀನವಾದ ಹೊಸ ಬ್ರ್ಯಾಂಡ್ಗಳಿಂದ ಇವತ್ತು ಶುಭಾರಂಭಗೊಳ್ತಾ ಇದೆ. ನಾವೆಲ್ಲರೂ ಆ ಶುಭಾರಂಭ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತೇವೆ. ಇದೇ ವೇಳೆ ಸಂಸ್ಥೆಯ ಮಾಲಕ ಮುನೀರ್ ಅವರು ಮಾತನಾಡಿ, ಕಳೆದ 5 ವರ್ಷಕ್ಕೆ ಮೊದಲು ಉತ್ತಮ ಪರಿಣಿತಿಯೊಂದಿಗೆ ಆರಂಭಿಸಿದ ನನ್ನ ಈ ಉದ್ಯಮವನ್ನು ಗ್ರಾಹಕರು ಉನ್ನತ ಮಟ್ಟಕ್ಕೇರಿಸಿದ್ದಾರೆ. ಪೊಳ್ಳು ಭರವಸೆಯನ್ನ ನೀಡದೆ ಉತ್ತಮವಾದ ಗುಣಮಟ್ಟದ ಸಾಮಗ್ರಿಗಳೊಂದಿಗೆ ನೀಡಿದ ಸೇವೆಯಿಂದಾಗಿ ಉಭಯ ಜಿಲ್ಲೆಗಳಲ್ಲೂ ಇದೀಗ ಆಲ್ನೂರ್ ಎವರಿ ಪ್ಯೂರ್ ವಾಟರ್ ಫಿಲ್ಟ್ರೇಷನ್ ಪ್ರತಿಯೊಂದು ಮನೆಯಲ್ಲೂ ಬಾಯಿ ಮಾತಾಗಿದೆ. ಇನ್ನು ಮುಂದಕ್ಕೂ ಗ್ರಾಹಕರಿಂದ ಉತ್ತಮ ಸಹಕಾರವನ್ನ ನಿರೀಕ್ಷಿಸುತ್ತಿರುವುದಾಗಿ ಅವರು ಹೇಳಿದರು. 5 ವರ್ಷಗಳಿಂದ ವಾಟರ್ ಪ್ಯೂರಿಫೈಯರ್ ರಂಗದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬಿಸ್ನೆಸ್ ಕಳೆದ 5 ವರ್ಷ ಸ್ಟಾರ್ಟ್. ನಮ್ಮ ಒಂದೇ ಧ್ಯೇಯ ಹೇಳಿದರೆ ಇಲ್ಲಿ ಎಲ್ಲರೂ ಕಶ್ಮಲವಾದಂಥ ನೀರಿನಿಂದ ನಮ್ಮ ಶರೀರ ಹಾಗೂ ಗೃಹ ಉಪಯೋಗಿ ವಸ್ತುಗಳು ಬಾಳ್ವಿಕೆ ಬರುತ್ತಿಲ್ಲ ಮತ್ತು ಶರೀರಕ್ಕೆ ಹಾನಿ ಉಂಟಾಗ್ತದೆ. ಇದನ್ನು ಈ ಜನರಿಗೆ ಒಂದು ಒಳ್ಳೆಯ ನೀರನ್ನು ಕೊಡಬೇಕು. ನಮ್ಮ ಜನರ ಪ್ರಾಮುಖ್ಯವಾದಂಥ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಾಮುಖ್ಯವಾದಂಥ ಒಂದು ನೀರು ಪ್ರಾಮುಖ್ಯವಾದ ಒಂದು ಶರೀರದಲ್ಲಿ ಒಂದು 72% ನೀರಿನ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ಶರೀರದಲ್ಲಿ. ಆ ಒಂದು ನೀರು ನಮಗೆ ಅದು ಎಲ್ಲ ಖನಿಜಯುಕ್ತವಾದಂಥ ನೀರು ನಮ್ಮ ಶರೀರಕ್ಕೆ ದೊರಕಬೇಕು. ಈಗಿನ ಒಂದು ಕೈಗಾರೀಕರಣದಿಂದಲಾಗಿ ನಮಗೆ ಆ ನೀರು ದೊರಕ್ತಾ ಇಲ್ಲ. ಆ ಒಂದು ಮಲಿನ ಜಲ ದೊರಕ್ತಾ ಇದೆ. ನೀರಿನ ಶುದ್ಧಿ ಪವಿತ್ರತೆ ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ಮನಗೊಂಡು ಈ ಒಂದು ರಂಗದಲ್ಲಿ ಮುಂದೆ ಬಂದೆ.
ಆಲ್ನೂರ್ ಎವ್ರಿ ಪ್ಯೂರ್ ವಾಟರ್ ಫಿಲ್ಟರೇಷನ್ ವಾಟರ್ ಅನಾಲಿಸ್ಟ್ ಹಾಗೂ ಸಂಸ್ಥೆಯ ಮ್ಯಾನೇಜರ್ ಆಗಿರುವ ಅಬ್ದುಲ್ ಸತ್ತಾರ್ ಅವರು ಮಾತನಾಡಿ, ನಮ್ಮ ಸಂಸ್ಥೆಯು ಈಗಾಗಲೇ ನೀರು ಶುದ್ಧೀಕರಿಸುವ ಹಲವು ರೀತಿಯ ಮಿಷನರಿಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಇದರಲ್ಲಿ ನಾವು ಈಗಾಗಲೇ ಯಶಸ್ಸನ್ನ ಕಂಡಿದ್ದೇವೆ. ಎವ್ರಿ ಪ್ಯೂರ್ ವಾಟರ್ ಫಿಲ್ಟರೇಷನ್ ಅಳವಡಿಸುವ ಮೊದಲು ನೀರನ್ನು ಪರೀಕ್ಷಿಸಿ ಅದಕ್ಕೆ ಅನುಗುಣವಾಗಿ ಫಿಲ್ಟರ್ ಮಾಡಿ ಕೊಡಲಾಗುವುದು. ಅಳವಡಿಸಿದ ಬಳಿಕ 1 ವರ್ಷದ ವಾರಂಟಿ ಹಾಗೂ ಉಚಿತ ಸರ್ವಿಸ್ ಜೊತೆಯಾಗಿ ಎಲ್ಲಾ ತರಹದ വാട്ടർ ഫിൽറ്ററുಗಳನ್ನು ರಿಪೇರಿ ಮಾಡಲಾಗುತ್ತದೆ ಎಂಬುದಾಗಿ ಮಾಹಿತಿಯನ್ನ ನೀಡಿದರು. ഭാസ്കർ കോംപ്ലക്സിലാണ് നിലകൊള്ളുന്നത്. ഇപ്പോൾ ഇതിൽ എന്ന് പറഞ്ഞാൽ ഫിൽറ്റർ ആൽക്കലൈൻ വാട്ടർ ഉണ്ടല്ലോ, ആൽക്കലൈൻ വാട്ടർ സംസമിന് തുല്യമാണെന്ന് പറയുന്നത്. അപ്പോൾ ആ വെള്ളം കൂടി അതേപോലെ ആ രീതിയിൽ കിട്ടുന്നുണ്ടെന്ന് പറയപ്പെടുന്നത്. പക്ഷെ അതല്ലെങ്കിലും ആൽക്കലൈൻ വാട്ടർ എന്ന് പറഞ്ഞാൽ വെള്ളം സംസമിന് തുല്യം തന്നെ. അപ്പോൾ പിന്നെ ഹാറോ ഫിൽറ്റർ എന്ന് പറഞ്ഞിട്ടുണ്ട്. ഹാറോ എന്ന് പറഞ്ഞാൽ നമ്മളുടെ വേസ്റ്റ് വെള്ളത്തെ രണ്ടാക്കി വിടുന്നുണ്ട്. വേസ്റ്റ് വെള്ളം വേറെയും മറ്റേ ഫിൽറ്റർ വെള്ളം വേറെയും, ആ രീതിയിൽ ഹാറോ ഫിൽറ്റർ. പിന്നെ യു വി ഫിൽറ്റർ എന്ന് പറഞ്ഞിട്ടുണ്ട്. യു വി എന്ന് പറയുമ്പോൾ നമ്മളുടെ സ്മെല്ലും കാര്യങ്ങളെല്ലാം ഒഴിവാക്കി ശുദ്ധജലമാക്കി തരുന്നുണ്ട്. പിന്നെ ഇൻവെർട്ടർ ഉണ്ട് നമ്മളടുത്ത്. ഇൻവെർട്ടർ, സോളാർ, പിന്നെ അങ്ങനത്തെ വെസൽ ഫിൽറ്റർ. വെസൽ ഫിൽറ്റർ എന്ന് പറഞ്ഞാൽ വീട്ടിൻ്റെ മൊത്തത്തിലുള്ള വെള്ളത്തെയും ക്ലീൻ ചെയ്യുന്ന സംഭവമാണ്. ಗ್ರಾನೈಟ್, ಮಾರ್ಬಲ್ಸ್ ಇದುപോലുള്ള ಕರಗಳೆಲ್ಲ ಕಳೆಯುತ್ತೆ. ಮೂಲ ಸ್ಥಿತಿಯ ನೀರಿನಲ್ಲಿರುವ ಬೇಡವಾದ ರಾಸಾಯನಿಕಗಳನ್ನು, ವಸ್ತುಗಳನ್ನು ಮತ್ತು ಜೈವಿಕ ಕಶ್ಮಲಗಳನ್ನು ತೆಗೆಯುವ ಕ್ರಿಯೆಯೊಂದಿಗೆ ಈ ಸಂಸ್ಥೆ ಕಾರ್ಯಾಚರಿಸುತ್ತಿದೆ. ಕೇವಲ ವೀಕ್ಷಣೆಯ ಮೂಲಕ ನೀರು ಸರಿಯಾದ ಗುಣಮಟ್ಟವನ್ನು ಹೊಂದಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಕುದಿಸುವಿಕೆ ಅಥವಾ ಮನೆಯಲ್ಲಿ ಬಳಸುವ ಸಕ್ರಿಯ ಇಂಗಾಲದ ಬಳಕೆಯಂತಹ ಸರಳವಾದ ವಿಧಾನಗಳ ಮೂಲಕ ಬೇರೆಡೆಯಿಂದ ತಂದಂತಹ ನೀರಿನಲ್ಲಿ ಇರಬಹುದಾದ ಎಲ್ಲ ಕಶ್ಮಲಗಳನ್ನು ಶುದ್ಧೀಕರಿಸಿ ತೆಗೆಯುವುದು ಸಾಧ್ಯವಿಲ್ಲ. ಆದರೆ ಇದೆಲ್ಲದಕ್ಕೂ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಪ್ರಧಾನ ಗುರಿಯನ್ನ ಹೊಂದಿರುವ ಜಲವಾಹಿತ ಕಾಯಿಲೆಗಳಿಂದ ಉಂಟಾಗುವ ಜೀವಹಾನಿ ತಪ್ಪಿಸುವ ಧ್ಯೇಯದೊಂದಿಗೆ ಉದ್ಯಮ ರಂಗಕ್ಕೆ ಕಾಲಿರಿಸಿದ ಎವ್ರಿ ಪ್ಯೂರ್ ವಾಟರ್ ಫಿಲ್ಟರೇಷನ್ ಉತ್ತಮ ಪರಿಹಾರವನ್ನ ನೀಡಲಿರುವುದಾಗಿ ಸಂಬಂಧಪಟ್ಟವರು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲಬಿನಾ ಮಂತಿರು, ಜನಪ್ರತಿನಿಧಿಗಳಾದ ಹಮೀದ್, ಆದರ್ಶ್, ಮೊಹಮ್ಮದ್ ಸಿದ್ದಿಕ್, ಫೀಸ್ ಕ್ರಿಯೇಟಿವ್ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ, ಮುಬಾರಕ್, ರಘ, ಬಶೀರ್ ಕನಿಲಾ, ವಿಪಿನ್, ಬಂಗೇರಾ, ಅಬ್ಬಚ್ಚು ತಮಾಮ್, ಸಂಸ್ಥೆಯ ಆಡಳಿತ ನಿರ್ದೇಶಕ ಮುನೀರ್ ಕುನಿಲ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ಹೆಚ್ಚಿನ ಮಾಹಿತಿಗಾಗಿ 9895260634, 7012301416 ಹಾಗೂ 9895496579 ಅನ್ನು ಸಂಪರ್ಕಿಸಬಹುದಾಗಿದೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.